ನಮಸ್ಕಾರ ವೀಕ್ಷಕರೇ, ಕ್ರೈಮ್ ಬೀಟ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪಾಪಿಗಳ ಲೋಕದ ಪಾಪಿಷ್ಟ ಪಿಪಾಸುಗಳು, ರಕ್ತ ಸಿಕ್ತ ಅಧ್ಯಾಯದ ಖತರ್ನಾಕ್ ಕಹಾನಿಗಳು, ಸ್ಕೆಚ್ಗಳು, ಸ್ಮಗ್ಲಿಂಗ್ಗಳು ಮತ್ತು ಭೂಗತ ಲೋಕದ ಕಂಪ್ಲೀಟ್ ಕಥಾನಕ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ಆದಿತ್ಯ. ಅಂಡರ್ವರ್ಲ್ಡ್ ಅಂದ್ರೆ ಹಾಗೆ ದಿನನಿತ್ಯ ಕೊಲೆಗಳು, ದರೋಡೆಗಳು, ಅತ್ಯಾಚಾರಗಳು ಮತ್ತು ಯಾರದೋ ನಡುವಿನ ಹುಂಬ ಹೊಡೆದಾಟಗಳು, ನದಿಗಳಂತೆ ಹರಿದ ರಕ್ತದ ಹೊಳೆಗಳು. ಇದೇ ರೀತಿಯ ಒಂದು ಭಯಾನಕ ಕೊಲೆಯ ಹಿಂದಿದೆ ನಾವು ಜಾಡು ಹಿಡಿದು ಹೊರಟಿದ್ದು. ಕೊನೆಗೆ ತಲುಪಿದ್ದು ಕಾಸಿಂಜಿ ಎನ್ನುವ ವಕೀಲನ ಹತ್ಯೆಯ ಹಿಂದಿನ ಸತ್ಯತೆಯ ಕಡೆಗೆ. ಪ್ರಿಯ ವೀಕ್ಷಕರೇ, ಕೇಳಿ ಸುಮ್ಮನಾಗಬಹುದಾಗಿದ್ದ ಕಥೆಯಾದ್ರೆ ಕೇಳಿ ಸುಮ್ಮನಾಗಬಹುದಾಗಿತ್ತೇನು. ಇನ್ನು ಬರೆದು ಸುಮ್ಮನಾಗಬಹುದಾದ ಕಥೆಯಾಗಿದ್ರು ಬರೆದು ಸುಮ್ಮನಾಗಬಹುದಾಗಿತ್ತೇನು. ಆದ್ರೆ ಈ ಭಯಾನಕ ಘಟನೆಯ ಹಿಂದಿನ ಇಂಚಿಂಚಿನ ಡೀಟೇಲ್ಸ್ ಅನ್ನ ನೀವು ನೋಡ್ಲೇಬೇಕು. ಕರಾವಳಿಯ ಸಮುದ್ರ ವರ್ಷದ ಹೆಚ್ಚಿನ ದಿನಗಳಲ್ಲಿ ಶಾಂತವಾಗಿಯೇ ಕಾಣುತ್ತೆ. ಆದ್ರೆ ಸಮಯ ಬಂದಾಗ, ಪ್ರಕೃತಿ ವಿಕೋಪಗಳು ಎದುರಾದಾಗ ಪ್ರಕ್ಷುಬ್ಧವಾಗುತ್ತಾ ಹೋಗುತ್ತೆ. ಅದೇ ರೀತಿ ಕರಾವಳಿ ಜಿಲ್ಲೆಗಳು ಅಷ್ಟೇ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುತ್ತೆ. ಆದ್ರೆ ಭಯಾನಕ ಪಾಪಿಗಳ ಕದ ತೆರೆದಾಗ ಮಾತ್ರ ಪ್ರಕ್ಷುಬ್ಧವಾಗುತ್ತಾ ಹೋಗುತ್ತೆ. ದೊರೆ ಮುತ್ತಪ್ಪ ರೈನಿಂದ ಹಿಡಿದು ಈಗಿನ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರವಿ ಪೂಜಾರಿ, ಕೊರಗ ವಿಶ್ವನಾಥ ಶೆಟ್ಟಿ, ವಿಕಿ ಶೆಟ್ಟಿ ಇದೀಗ ಜೈಲು ಕಂಬಿಯ ಹಿಂದೆ 1, 2, 3, 4 ಅಂತ ಎಣಿಸ್ತಾ ಇರುವ ಬನ್ನಂಜೆ ರಾಜನ ತನಕ ಮಂಗಳೂರಿನ ಭೂಗತ ಲೋಕದ ಇತಿಹಾಸದ ಪುಟಗಳು ತೆರೆಯುತ್ತಾ ಹೋಗುತ್ತೆ. ದಿನನಿತ್ಯ ಹೊಡೆದಾಟಗಳು, ಮರ್ಡರ್, ಕಿಡ್ನಾಪ್ಗಳು, ಹೀಗೆ ಪೊಲೀಸ್ ಸ್ಟೇಷನ್ ನ ಡೋರ್ ಓಪನ್ ಆದ್ರೆ ಸಾಕು ಕೇಸ್ಗಳ ಫೈಲ್ಗಳು ಎಲ್ಲವೂ ಕೂಡ ಇಂತಹ ಪಿಪಾಸುಗಳ ಹೆಸರಿನಿಂದಲೇ ತುಂಬಿ ಹೋಗಿದೆ. ಇನ್ನು ಇವತ್ತು ನಾವು ತೋರಿಸ್ತಾ ಇರೋದು ನೀವೆಲ್ಲರೂ ಬೆಚ್ಚಿ ಬೀಳಿಸುವಂತಹ ಖತರ್ನಾಕ್ ಕಹಾನಿ. ಭೂಗತ ಲೋಕದಲ್ಲಿ ನಾನು ಅಂತ ಮೆರೆದ ಅದೆಷ್ಟೋ ರೌಡಿಗಳಲ್ಲಿ ರವಿ ಪೂಜಾರಿಯೂ ಒಬ್ಬ. ಅದೆಷ್ಟೋ ರಸ್ತೆಗಳು ಈತನ ಪಾಪದ ಕೆಲಸದಿಂದ, ರಕ್ತದಿಂದ ತೊಳೆದು ಹೋಗಿದೆ. ಈ ರವಿ ಪೂಜಾರಿಗೂ ಪಳ್ಳೀರ್ನ ಘಟನೆಗೂ ಅವಿನಾಭಾವ ಸಂಬಂಧ ಏನು ಅಂತ ತೋರಿಸ್ತೀವಿ ನೋಡಿ. ನ್ಯಾಯವಾದಿ ನೌಶಾದ್ ಕಾಸಿಂಜಿ. ಇಷ್ಟಕ್ಕೂ ಮಂಗಳೂರಿನ ಅನಭಿಷಕ್ತ ದೊರೆ ರವಿ ಪೂಜಾರಿಯ ಕಣ್ಣಿಗೆ ಈತ ಟಾರ್ಗೆಟ್ ಆಗಿದ್ದಾದ್ರೂ ಯಾಕೆ? ಇವುಗಳಿಗೆಲ್ಲ ಉತ್ತರ ಹುಡುಕುತ್ತಾ ಹೋದ್ರೆ ಮತ್ತಷ್ಟು ಕ್ರೂರ ತಿರುವುಗಳು ಸಿಗ್ತಾ ಹೋಗುತ್ತೆ. ಆತ ರಶೀದ್ ಮಲಬಾರಿ, ಇಡೀ ಭಾರತವನ್ನೇ ಬೆಚ್ಚಿ ಬೀಳಿಸಿದ ಕ್ರೂರಿ ದಾವೂದ್ ಇಬ್ರಾಹಿಂನ ನಂಬುಗೆಯ ಬಂಟ. ಮುಂಬೈನ ಕತ್ತಲೆಯ ಲೋಕದ ದಿ ಗ್ರೇಟ್ ಶಾರ್ಪ್ ಶೂಟರ್. ಅದೆಷ್ಟೋ ಶಾರ್ಪ್ ಶೂಟರ್ಗಳು ಮುಂಬೈನ ಗಲ್ಲಿಗಳಲ್ಲಿ ಸಿಗ್ತಾರೆ. ಅವರೆಲ್ಲರೂ ಚೆನ್ನಾಗಿಯೇ ಶೂಟ್ ಮಾಡ್ತಾರೆ ನಿಜ. ಆದ್ರೆ ಹೊಂಚು ಹಾಕಿ ಅತಿ ಕ್ರೂರವಾಗಿ ಬೇಟೆಯಾಡುವ ಶಾರ್ಪ್ ಶೂಟರ್ ಲೋಕದ ಚಿರತೆ ಅಂದ್ರೆ ರಶೀದ್ ಮಲಬಾರಿ.
ಈತನ ಬಂದೂಕಿನಿಂದ ಬಾರದ ಲೋಕದತ್ತ ಪ್ರಯಾಣ ಬೆಳೆಸಿದವರು ಅದೆಷ್ಟೋ ಮಂದಿ. ಹಾಗೆಯೇ ದಾವೂದ್ ಇಬ್ರಾಹಿಂ ಹೇಳಿದ ಯಾವುದೇ ಕೆಲಸಗಳಾಗ್ಲಿ, ಎಷ್ಟೇ ಕಷ್ಟವಿರ್ಲಿ ಅದನ್ನ ತನ್ನದೇ ಆದ ರೀತಿಯಲ್ಲಿ ಮಾಡಿ ಮುಗಿಸಿ ಬಿಡ್ತಾ ಇದ್ದ ರಕ್ತ ಪಿಪಾಸು. ಆದ್ರೆ ಇಬ್ರಾಹಿಂ ಹೇಳಿದ ಒಂದು ಡೀಲ್ ಒಪ್ಪಿಕೊಂಡು ಮಂಗಳೂರಿಗೆ ಕಾಲಿಟ್ಟಿದ್ದ ಮಲಬಾರಿಗೆ ಅಕ್ಷರಶಃ ಶಾಕ್ ಆದಿತ್ತು. ಹಿಂದೂ ಮುಖಂಡನ ಹತ್ಯೆ ಮಾಡೋ ಆತುರದಲ್ಲಿ ಬರ್ತಾ ಇದ್ದ ಮಲಬಾರಿಯನ್ನ ನಮ್ಮ ಹೆಮ್ಮೆಯ ಪೊಲೀಸರು ಮಾನಿಟರ್ ಮಾಡಿ ಸ್ಕೆಚ್ ಹಾಕಿ ಕರ್ನಾಟಕ ಕೇರಳ ಗಡಿಭಾಗದಲ್ಲಿ ಪೊಲೀಸ್ ಬೇಡಿಯನ್ನ ರಕ್ತದಿಂದ ತೊಯ್ದು ಹೋಗಿದ್ದ. ಅದೆಷ್ಟು ಕೊಲೆಗಳನ್ನ ಮಾಡಿದ್ದ ಆತನ ಕೈಗಳಿಗೆ ನೀಟಾಗಿ ತುರುಕಿಸುವಲ್ಲಿ ಪೊಲೀಸ್ ವೆಂಕಟೇಶ್ ಪ್ರಸನ್ನ ಯಶಸ್ವಿಯಾದರು. ಮಲಬಾರಿಗೆ ಮಾತ್ರ ನಾನು ಯಾಕೆ ಮಂಗಳೂರಿಗೆ ಕಾಲಿಟ್ಟೆ ಅನ್ನುವ ಪಾಪ ಪ್ರಜ್ಞೆ ಕಾಡಿದ್ದಂತೂ ಸುಳ್ಳಲ್ಲ. ಆದ್ರೆ ಇಡೀ ಪಾಪಿಗಳ ಲೋಕದಲ್ಲಿ ಅರೆಸ್ಟ್, ಪನಿಷ್ಮೆಂಟ್, ಕೋರ್ಟ್, ಕಾರಾಗೃಹ ಇದ್ಯಾವುದಕ್ಕೂ ಬೆಲೆಯೇ ಇಲ್ಲ. 3-4 ಬರ್ಬರ ಹತ್ಯೆಯನ್ನ ಮಾಡಿದವನಿಗೆ ಅತಿ ವೇಗದಲ್ಲಿ ಜಾಮೀನು ಸಿಕ್ಬಿಡುತ್ತೆ. ಅದೇ ಕೇವಲ ಕಳ್ಳತನ ಮಾಡಿದ ವ್ಯಕ್ತಿಗೆ ಮಾತ್ರ ಜಾಮೀನು ಸಿಗದೆ ಒದ್ದಾಡುವ ಪರಿಸ್ಥಿತಿ ಎದುರಾಗುತ್ತೆ. ಆದ್ರೆ ಮಲಬಾರಿಗೆ ಕಂಡಿದ್ದು ಮಾತ್ರ ಜೈಲಿನ ಕಂಬಿಗಳು. ಪೊಲೀಸರು ಅರೆಸ್ಟ್ ಅನ್ನ ಸೈಲೆಂಟ್ ಆಗಿ ಮಾಡಿದ್ರು. ಅದೇ ರೀತಿ ಟ್ರೀಟ್ಮೆಂಟ್ ನೀಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿನ ಒಳಕ್ಕೆ ನೂಕಿಯೇ ಬಿಟ್ರು. ಇದೇ ಕೇಸನ್ನ ವಾದಿಸೋಕೆ ಎಂಟ್ರಿ ಆಗಿದ್ದ ನೌಶಾದ್ ಕಾಸಿಂಜಿ. ಈತ ವೃತ್ತಿಯಲ್ಲಿ ಅಡ್ವೊಕೇಟ್, ವಕೀಲ್ ವೃತ್ತಿ. ತನ್ನ ಫ್ಯಾಷನ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಿದ್ದ ಕಾಸಿಂಜಿಗೆ ಮಾತ್ರ ಇದೇ ತನ್ನ ಕೊನೆ ಕೇಸ್ ಆಗುತ್ತೆ ಅಂತ ಯಾವ ಅಫಿಡವಿಟ್ ಕೂಡ ಆತನ ಭವಿಷ್ಯದ ಕುರಿತು ಹೇಳಿರ್ಲೇ ಇಲ್ಲ ನೋಡಿ. ಇತ್ತ ಸುಮ್ಮನಿದ್ದ ಚಿರತೆ, ಸುಪಾರಿ ಕಿಲ್ಲರ್, ಮೋಸ್ಟ್ ವಾಂಟೆಡ್. ಮಂಗಳೂರು ಮುಂಬೈನ ಭೂಗತ ದೊರೆ ರವಿ ಪೂಜಾರಿಗೆ ಅದು ಯಾವ ಕಡೆಯಿಂದ ಮಲಬಾರಿ ಮಂಗಳೂರು ಜೈಲಿನಲ್ಲಿದ್ದಾನೆ ಅಂತ ಗೊತ್ತಾಯ್ತೋ ಈತ ಕೆಂಡಾಮಂಡಲನಾದ. ಮಲಬಾರಿಯನ್ನ ಕೊಲೆ ಮಾಡ್ಲೇಬೇಕು ಅಂತ ಸ್ಕೆಚ್ ಹಾಕೋಕೆ ಶುರು ಮಾಡಿಯೇ ಬಿಟ್ಟ. ಇಬ್ರು ಕೂಡ ನಟೋರಿಯಸ್ ಕ್ರಿಮಿನಲ್ಗಳು. ಕೊಲೆ ಅನ್ನೋದು ಇಬ್ಬರಿಗೂ ಅಷ್ಟೇ ಈಸಿ ವಿಷಯ. ಆದ್ರೆ ಈಗ ನಾನು ಹೋರಾಟಕ್ಕೆ ಇಳಿದಿರೋದು ಮಲಬಾರಿ ಅನ್ನುವ ಭೂಲೋಕದ ನರಹಂತಕನ ವಿರುದ್ಧ ಅನ್ನುವ ಭೀಕರ ಸತ್ಯ ರವಿಗೂ ಗೊತ್ತಿತ್ತು. ಆದ್ರೆ ಇತ್ತ ಮಲಬಾರಿಗೆ ಮಾತ್ರ ತನ್ನನ್ನ ಯಾರು ಹಿಡಿತಾರೆ, ನನ್ನನ್ನ ಹಿಡಿಯುವಷ್ಟು ಧೈರ್ಯವಿದೆಯಾ ಅನ್ನುವ ಹುಂಬ ಧೈರ್ಯದೊಂದಿಗೆ ಬಂದಿಳಿದವನನ್ನ ಬಿಡದ ಪೊಲೀಸರು ಹಿಡಿದು ಚಿರತೆಯನ್ನ ಬೋನೊಳಗೆ ಹಾಕುವ ಪ್ರತಿಯೊಂದು ಕೆಲಸವನ್ನ ಎಚ್ಚರಿಕೆಯಿಂದ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಮಲಬಾರಿಯನ್ನ ಪೊಲೀಸರು ಕೋರ್ಟಿಗೆ ಹಾಜರುಪಡಿಸಿ ಯಾರೂ ಊಹಿಸದ ರೀತಿಯಲ್ಲಿ ಕೆಲವೇ ದಿನಗಳಲ್ಲಿ ಆತನನ್ನ ಜೈಲಿಗೆ ಕಳುಹಿಸುವಲ್ಲಿ ಯಶಸ್ವಿಯಾದ್ರು.
ಇತ್ತ ರವಿ ಪೂಜಾರಿ ಮಂಗಳೂರಿನಲ್ಲೇ ರಶೀದ್ನನ್ನ ಮುಗಿಸೋಕೆ ಎಲ್ಲಾ ಸ್ಕೆಚ್ ಮತ್ತು ಪ್ಲಾನ್ ಮಾಡ್ಕೊಂಡ್ಬಿಟ್ರು. ತನ್ನ ನಂಬುಗೆ ಬಂಟ ದಿನೇಶ್ ಶೆಟ್ಟಿಗೆ ಹುಡುಗರನ್ನ ರೆಡಿ ಮಾಡುವ ಕೈಂಕರ್ಯ ನೀಡಿಯೇ ಬಿಟ್ಟ. ಭೂಗತ ಲೋಕದಲ್ಲಿ ಎಲ್ಲ ತಪ್ಪುಗಳು ಸರಿ, ಎಲ್ಲ ಸರಿಗಳು ತಪ್ಪು. ಈ ರವಿ ಪೂಜಾರಿಯ ಕ್ರಿಮಿನಲ್ ಮೈಂಡ್ ಮತ್ತು ರಶೀದ್ ಮಲಬಾರಿಯ ಸುಪಾರಿ ಕಿಲ್ಲಿಂಗ್ ಇದೆಲ್ಲವನ್ನ ತೋರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ನೆತ್ತರ ಲೋಕದಲ್ಲಿನ ಕಳೆಗಳನ್ನ ತೋರಿಸುವ ವಿಶೇಷ ಕಾರ್ಯಕ್ರಮ ಕ್ರೈಮ್ ಬೀಟ್ಗೆ ಸ್ವಾಗತ. ಒಬ್ಬ ರವಿ ಪೂಜಾರಿ, ಇನ್ನೊಬ್ಬ ರಶೀದ್ ಮಲಬಾರಿ, ಇಬ್ಬರು ಮೋಸ್ಟ್ ವಾಂಟೆಡ್ ಅಂಡ್ ಮಲ್ಟಿ ಟ್ಯಾಲೆಂಟೆಡ್ ಕಿಲ್ಲರ್ಸ್ ಅಂತಾನೆ ಹೇಳ್ಬೋದು. ರವಿ ಪೂಜಾರಿಯ ಸೇಡು ದಾವೂದ್ ಇಬ್ರಾಹಿಂ ಡೀಲು, ಇದೆಲ್ಲದರ ನಡುವೆ ವಕೀಲನೊಬ್ಬನ ಮರ್ಡರ್. ಸ್ಕೆಚ್ಚು ಹಾಕಿದ್ದು ಯಾರಿಗೋ, ಬಲಿಯಾದದ್ದು ಇನ್ಯಾರೋ. ಮರ್ಡರ್ ಮಿಸ್ಟರಿಯ ನಡುವೆ ತೆರೆದುಕೊಳ್ತು ಭಯಾನಕ ರಕ್ತದ ಕಲೆಗಳು. ಹೌದು, ಇಬ್ಬರು ನಟೋರಿಯಸ್ ಅಂಡರ್ ವರ್ಲ್ಡ್ ಕಾದಾಟದಲ್ಲಿ ಬಲಿಯಾದದ್ದು ಮಾತ್ರ ಮಂಗಳೂರಿನ ವಕೀಲ ನೌಶಾದ್. ಅಷ್ಟಕ್ಕೂ ವಕೀಲ ನೌಶಾದ್ ತನ್ನ ಫ್ಲಾಟ್ನಲ್ಲಿ ಹೆಣವಾಗಿ ಬೀಳಲು ಕಾರಣವೇನು? ಇಬ್ಬರು ಡಾನ್ಗಳ ಕಾದಾಟದಲ್ಲಿ ನೌಶಾದ್ ಬಲಿಯಾದ್ರೆ ಅಥವಾ ಖುದ್ದು ಯಮನನ್ನ ತನ್ನ ಬಳಿ ಕರೆಸಿಕೊಂಡ್ರೆ 10 ವರ್ಷಗಳ ಓಲ್ಡ್ ಸ್ಟೋರಿ ಮೋಸ್ಟ್ ವಾಂಟೆಡ್ ದಾವೂದ್ ಇಬ್ರಾಹಿಂನ ಸಹಚರ ಶಾರ್ಪ್ ಶೂಟರ್ ರಶೀದ್ ಮಲಬಾರಿಯನ್ನ ನಮ್ಮ ಹೆಮ್ಮೆಯ ಪೊಲೀಸರ್ ಮಾನಿಟರ್ ಮಾಡಿ ಸ್ಕೆಚ್ ಹಾಕಿ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ವೆಂಕಟೇಶ್ ಪ್ರಸನ್ನ ಅರೆಸ್ಟ್ ಮಾಡ್ತಾರೆ. ರಶೀದ್ ಮಲಬಾರಿಗೆ ಮಂಗಳೂರಿನಲ್ಲಿ ಹಿಂದೂ ಮುಖಂಡರ ಹತ್ಯೆಗೆ ಸುಪಾರಿ ಸಿಕ್ಕಿತ್ತು. ಆ ಸುಪಾರಿಯ ನಿಮಿತ್ತ ಮಂಗಳೂರಿಗೆ ಕಾಲಿಟ್ಟಿದ್ದ ಪಾಪ ಮಲಬಾರಿ ಏನ್ ಗೊತ್ತಿತ್ತು ಅವತ್ತು ಪೊಲೀಸ್ ಬಲೆಗೆ ಬೀಳ್ತೀನಿ ಅಂತ. ಊಹಿಸಲ ಸಾಧ್ಯವಾಗದ ರೀತಿಯಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ನೇರವಾಗಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಜೈಲಿಗೆ ತಳ್ತಾರೆ. ಇಲ್ಲೇ ಅಡ್ವೊಕೇಟ್ ನೌಶಾದ್ ಕಾಸಿಂಜಿ ಎಂಟ್ರಿ ಆದದ್ದು. ಇತ್ತ ಮಂಗಳೂರು ಜೈಲಿನಲ್ಲಿ ಮೋಸ್ಟ್ ವಾಂಟೆಡ್ ಮಲಬಾರಿ ಇರೋದನ್ನ ಅಂಡರ್ ವರ್ಲ್ಡ್ ಡಾನ್ ರವಿ ಪೂಜಾರಿಗೆ ಗೊತ್ತಾಗಿದ್ದೇ ತಡ ಮಂಗಳೂರಿನಲ್ಲಿ ಮಲಬಾರಿಯನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾರೆ. ಮಂಗಳೂರಿನ ಕೆಲ ಯುವಕರನ್ನ ಸಂಘಟಿಸುವ ಕೆಲಸ ದಿನೇಶ್ ಶೆಟ್ಟಿ ಎಂಬುವರಿಗೆ ನೀಡ್ತಾರೆ. ದಿನೇಶ್ ಶೆಟ್ಟಿ ತಂಡವನ್ನ ರೆಡಿ ಮಾಡ್ತಾನೆ. ತಂಡದಲ್ಲಿನ ಪಳಗಿದ ಯುವಕರಾದ ರಿತೇಶ್, ಪ್ರತಾಪ್, ಸುಬ್ರಹ್ಮಣ್ಯ, ದಿನೇಶ್ ಶೆಟ್ಟಿ ಬಿಟ್ರೆ ಬೇರೆಲ್ಲ ಹೊಸ ಮುಖಗಳ ಯುವ ಮನಸ್ಸಿಗೆ ನೇಮ್ ಅಂಡ್ ಫೇಮ್ ಮತ್ತು ರೋಲ್ ಕಾಲ್ ಹವಾದ ಮತ್ತೇರಿಸಿ ಮಲಬಾರಿಯನ್ನ ಮುಗಿಸೋಕೆ ಸ್ಕೆಚ್ ರೆಡಿ ಮಾಡ್ತಾರೆ. ಮಲಬಾರಿ ಬದಲು ಕಾಸಿಂಜಿ ಫಿನಿಶ್. ಮಲಬಾರಿಯನ್ನ ಕೋರ್ಟ್ಗೆ ಕರೆದುಕೊಂಡು ಬರುವಾಗ ಅದೇ ಕೋರ್ಟ್ನ ಮುಂಭಾಗದಲ್ಲಿ ಭರ್ಭರವಾಗಿ ಫಿನಿಶ್ ಮಾಡೋಕೆ ಪ್ಲಾನ್ ಮಾಡಿದ್ರು. ಇನ್ನು ಅದೇ ಪ್ಲಾನ್ ಅನ್ನ ಎಕ್ಸಿಕ್ಯೂಟಿವ್ ಮಾಡಿದ ದಿನೇಶ್ ಶೆಟ್ಟಿ ಅಂಡ್ ಟೀಮ್ 2 ಬಾರಿ ಮಲಬಾರಿಯನ್ನ ಕೊಲ್ಲೋದಕ್ಕೆ ಹೋಗಿ ರಿಟರ್ನ್ ಬರ್ತಾರೆ. ಇದಕ್ಕೆ ಕಾರಣ ಕಾಸಿಂಜಿ. ಹೌದು ವೀಕ್ಷಕರೇ, ಸ್ಕೆಚ್ ಏನೋ ಮಿಸ್ ಆಯ್ತು. ಆದ್ರೆ ಮಲಬಾರಿ ಅನ್ನುವ ತನ್ನ ವೈರಿಯ ಪರವಾದ ಮಾಡ್ತಾ ಇದ್ದ ಕಾಸಿಂಜಿ ಮೇಲೆ ಡಾನ್ ರವಿ ಪೂಜಾರಿಯ ಕಣ್ಣು ಬಿದ್ದಿದ್ದೇ ತಡ ಪೂಜಾರಿ ಕೆಂಡಾಮಂಡಲನಾದ. ಫೋನ್ ಎತ್ತಿಕೊಂಡವನೇ ಸೀದಾ ಕಾಸಿಂಜಿಗೆ ಕಾಲ್ ಮಾಡಿದ. ರಶೀದ್ ಒಬ್ಬ ದೇಶದ್ರೋಹಿ, ಆತನ ಪರ ಕೇಸ್ ಲೀಡ್ ಮಾಡಬೇಡಿ ಅಂತ ಆವಾಜ್ ಆಗ್ತಾನೆ. ಆದ್ರೆ ಕೂಡಲೇ ಕಾಲ್ ಕಟ್ ಮಾಡಿದ ಕಾಸಿಂಜಿ ಹಣದ ವ್ಯಾಮೋಹದಲ್ಲಿ ಪೂಜಾರಿಯ ಮಾತಿಗೆ ಸೊಪ್ಪು ಹಾಕದೆ ಮಲಬಾರಿಯ ಕೇಸ್ ಲೀಡ್ ಮಾಡೋದನ್ನ ಮುಂದುವರಿಸಿದ. ಇದರಿಂದ ಪೂಜಾರಿಯ ಪಿತ್ತ ನೆತ್ತಿಗೇರಿತ್ತು. ಕುಳಿತಲ್ಲೇ ಹಾಕಿದ ಭಯಂಕರ ಸ್ಕೆಚ್. ಮಲಬಾರಿಗೆ ಹಾಕಿದ ಸ್ಕೆಚ್ ಅನ್ನ ಕಾಸಿಂಜಿಗೆ ತಿರುಗಿಸಿದ. ಇತ್ತ ಸಾಯುವುದಕ್ಕಾಗಿ ಏನೋ ಎಂಬಂತೆ ತನ್ನ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದ ನೌಶಾದ್ಗೆ
ಸಾವು ಕಾದಿತ್ತು. ರವಿ ಪೂಜಾರಿ ಅವರು ಜಬರಾಯರಂತೆ ಕಾದು ಕುಳಿತಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಮಂಗಳೂರು ನಗರದ ಪಳ್ಳೀರ್ ಬಳಿ ಇರುವ ತನ್ನದೇ ಫ್ಲಾಟ್ಗೆ ಕಾರಿನಿಂದ ಇಳಿದಿದ್ದೇ ತಡ ಕಾಸಿಂಜಿ ಫಿನಿಶ್. ವೀಕ್ಷಕರೇ, ಬೈಕ್ನಿಂದ ಇಳಿದ ಪೂಜಾರಿ ಸಹಚರರು ನೌಶಾದ್ ಮೇಲೆ ಫೈರ್ ಮಾಡಿಯೇ ಬಿಡ್ತಾರೆ. ಅದಷ್ಟು ಸಾಕಾಗುವುದಿಲ್ಲ ಎಂಬಂತೆ ಮಾರಕಾಸ್ತ್ರಗಳಿಂದ ಇರಿದು ಡೆಡ್ಲಿಯಾಗಿ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಈ ತೀರಾ ವಿಲಕ್ಷಣವಾದ ವಿಕೃತವಾದ ಕೊಲೆಯ ಮಾಹಿತಿ ತಿಳಿದ ಪೊಲೀಸರು ಹಲವಾರು ಆಯಾಮಗಳಲ್ಲಿ ತನಿಖೆಗೆ ಇಳಿತಾರೆ. ಇತ್ತ ಕೊಲೆಯ ನಂತರ ಮಲೇಷ್ಯಾಕ್ಕೆ ಹೊರಟು ತಲೆಮರೆಸಿಕೊಳ್ಳಲು ಪ್ರಯತ್ನಿಸಿದ ದಿನೇಶ್ ಶೆಟ್ಟಿಗೆ ಬಲೆ ಬೀಸಿದ ಆರಕ್ಷಕರು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕೈಗೆ ಕೋಳ ತೊಡಿಸಿ ಬೋನಿಗೆ ಇಳಿಸಿಯೇ ಬಿಟ್ರು. ನೌಶಾದ್ ಅವರ ಒಂದು ಕೊಲೆ ಪ್ರಕರಣದ ತನಿಖೆ ಬಹಳ ತೀವ್ರಗತಿಯಿಂದ ನಾವು ಮಾಡ್ತಾ ಇದ್ದೇವೆ. 4 ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೇವೆ ಮತ್ತು ಪ್ರತಿಯೊಂದು ತಂಡದಲ್ಲಿಯೂ ಸಹ ಸಾಕಷ್ಟು 10 ರಿಂದ 12 ಜನ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿದ್ದಾರೆ. ಈ ಪ್ರಕರಣದ ಹಿನ್ನೆಲೆ, ಇದರ ಕಾರಣೀಕರ್ತರು ಈ ರವಿ ಪೂಜಾರಿ ಅಂತ ಮಾಧ್ಯಮಗಳ ಮೂಲಕ ಹೇಳಿ ಆಗಿದೆ. ಆದರೆ ನಾವು ತನಿಖೆಯನ್ನು ಸರಿಯಾದ ರೀತಿಯಲ್ಲಿ ಮತ್ತು ಸಮಗ್ರವಾಗಿ ಮಾಡ್ತಾ ಇದ್ದೇವೆ. ಆರೋಪಿಗಳು ಯಾರು ಅನ್ನೋದನ್ನು ಮೊದಲು ಕಂಡು ಹಿಡಿಯಬೇಕಾಗಿದೆ. ಇತ್ತ ನೌಶಾದ್ನ ಸಾವಿನ ಸೂತಕದ ಛಾಯೆಯ ಮಧ್ಯೆ ಅಡ್ವೊಕೇಟ್ ಅನ್ನ ಕೊಂದ್ರೆ ಆಗಬಹುದಾದ ಪರಿಣಾಮ ಏನೆಂಬುದನ್ನ ತೋರಿಸಿಕೊಟ್ಟಿದೆ ಈ ನೌಶಾದ್ ಹತ್ಯಾ ಪ್ರಕರಣ. ನಂತರ ದಿನಗಳಲ್ಲಿ ವಕೀಲರ ಸಂಘ ನೌಶಾದ್ ಪರ ನಿಂತು ಆರೋಪಿಗಳ ಪರ ವಾದ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿಯೇ ಬಿಟ್ರು. ಈ ಪರಿಣಾಮ ಆರೋಪಿಗಳಿಗೆ ಜಾಮೀನು ಸಿಗದೆ ಪರದಾಡುವ ಪರಿಸ್ಥಿತಿ ಎದುರಾಯಿತು. ನಂತರ ಸುದೀರ್ಘ ವಿಚಾರಣೆಯ ಬಳಿಕ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ನೀಡಿತ್ತು. ಅದಾದ 10 ವರ್ಷಗಳ ಕಾಲ ಆರೋಪಿಗಳು ಜೈಲಿನಲ್ಲೇ ಮುದ್ದೆ ಮುರಿಯುವಂತಾಯಿತು. ಇದೀಗ ಅಡ್ವೊಕೇಟ್ ನೌಶಾದ್ನ ಆರೋಪಿಗಳು ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಇದೀಗ ಮತ್ತೆ ನೌಶಾದ್ಗೆ ನ್ಯಾಯ ಕೋರಿ ಮಂಗಳೂರು ವಕೀಲರ ಸಂಘ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಮುಂದಿನ ಬೆಳವಣಿಗೆ ಬಗ್ಗೆ ಕಾದು ನೋಡಬೇಕಾಗಿದೆ. ಕಾಸಿಂ ರವರು ನಮ್ಮ ವಕೀಲರ ಸಂಘದ ಒಬ್ಬ ಗೌರವಾನ್ವಿತ ಸದಸ್ಯರಾಗಿದ್ದು ಕಳೆದ 2009ರಲ್ಲಿ ಅವರ ಹತ್ಯೆಯಾಗಿದೆ. ಇಲ್ಲಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಹೈಕೋರ್ಟ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿದರು. ಹೈಕೋರ್ಟ್ನಲ್ಲಿ ಅವರನ್ನು ನಿರಪರಾಧಿಗಳಾಗಿ ತೀರ್ಪು ನೀಡಿದ್ದಾರೆ. ಕಾನೂನು ವ್ಯವಸ್ಥೆಯಲ್ಲಿ ತೀರ್ಪಿನ ಬಗ್ಗೆ ಮಾತನಾಡತಕ್ಕಂಥ, ಪ್ರಶ್ನೆ ಮಾಡತಕ್ಕಂಥ ಒಂದು ವಿಚಾರ ನಮ್ಮ ಮುಂದೆ ಇಲ್ಲ. ಆದರೂ ಕೂಡ ವಕೀಲರ ಹತ್ಯಾ ಪ್ರಕರಣಗಳು ಈ ರೀತಿ ಬಿಟ್ಟು ಹೋಗಬಾರ್ದಿತ್ತು. ಆದರೆ ಇದನ್ನು ಪುನಃ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಕ್ಕಂಥ ಒಂದು ದಾರಿ ಇದೆ. ಈ ದೃಷ್ಟಿಯಲ್ಲಿ ಪ್ರಾಸಿಕ್ಯೂಷನ್ ಏನಿದೆ ಅವರು ಇದರ ನಿಟ್ಟಿನಲ್ಲಿ ಕ್ರಮ ತಗೊಳ್ತಕ್ಕಂಥ ಒಂದು ಆಶಾಭಾವನೆ ವಕೀಲ ಸಮುದಾಯಕ್ಕಿದೆ. ಈ ರೀತಿ ಆರೋಪಿಗಳನ್ನು ಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಮ್ಮ ವಕೀಲರ ಸಮುದಾಯಕ್ಕೆ ಒಂದು ನೋವು ಕೊಡ್ತಕ್ಕಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ
ನೋಡಿದ್ರಲ್ಲ ವೀಕ್ಷಕರೇ, ಮಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಅದೆಷ್ಟೋ ಕೊಲೆಗಳ ಸಾಲಿಗೆ ಈ ಕೊಲೆಯು ಸೇರ್ಪಡೆಯಾಗಿದೆ. ಪ್ರೊಫೆಷನಲ್ ಆಗಿ ಕೆಲಸ ಹ್ಯಾಂಡಲ್ ಮಾಡಿದ್ದ ನೌಷದ್ಗೆ ಪೂಜಾರಿ ಸಹಚರರು ಸಾವಿನ ಮನೆಯ ಕದ ತೆರೆದು ನೌಷದ್ನನ್ನ ಯಮಲೋಕಕ್ಕೆ ಕಳುಹಿಸಿದ್ರು. ನಂತರ 10 ವರ್ಷಗಳ ಕಾಲ ಈ ಹತ್ಯೆಯ ಆರೋಪಿಗಳಿಗೆ ಜೈಲು ಶಿಕ್ಷೆಯೂ ಆಯಿತು. ಭೂಗತ ಲೋಕದಲ್ಲಿ ನಡೆಯುವುದೇ ತಪ್ಪುಗಳು, ಕರಾಳ ದಂಧೆಗಳು, ಕಾಡದ ಪಾಪ ಪ್ರಜ್ಞೆಗಳು ಮತ್ತು ಕೊನೆಯಾಗದ ಕರಾಳ ಘಟನೆಗಳು. ಇದೆಲ್ಲದರ ನಡುವೆ ಸೇಡಿನ ಹುಂಬ ಬಡಿದಾಟಕ್ಕೆ ಅಮಾಯಕರು ಬಲಿಯಾಗುತ್ತಿರುವುದು ಮಾತ್ರ ತೀರಾ ಅತಿರೇಕ ಮತ್ತು ವಿಲಕ್ಷಣ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.